ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯನ್ನ ಸಂಪರ್ಕಿಸುವ ಮಣಿಪಾಲ ಜಿಲ್ಲಾಧಿಕಾರಿ ಕಚೇರಿ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು, ರಸ್ತೆಯಲ್ಲಿರುವ ದೊಡ್ಡ ದೊಡ್ಡ ಹೊಂಡಗಳಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಉಡುಪಿ ನಗರಸಭೆಯ ವಾಣಿಜ್ಯ ಸಂಕೀರ್ಣದ ಎದುರಿನ ರಸ್ತೆಯ ಮಧ್ಯಭಾಗದಲ್ಲಿ ಭಾರೀ ಹಾಗೂ ಅಪಾಯಕಾರಿ ಗುಂಡಿಗಳು ಉಂಟಾಗಿದ್ದು, ವಾಹನ ಸವಾರರಿಗೆ ಇದೀಗ ಹೊಂಡ ಗುಂಡಿಗಳನ್ನು ದಾಟಿ ಸಂಚಾರ ನಡೆಸುವುದೇ ಕಷ್ಟಕರವಾಗಿದೆ. ಮಣಿಪಾಲದ ಅತ್ಯಂತ ಜನನಿ ಬೀಡು ರಸ್ತೆಗಳಲ್ಲಿ ಒಂದಾಗಿರುವ ಈ ರಸ್ತೆಯಲ್ಲಿ ಪ್ರತಿದಿನ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ವಿವಿಧ ಸರ್ಕಾರಿ ಕಚೇರಿಗಳಿಗೆ ತೆರಳುವ ಸಾರ್ವಜನಿಕರು ಪ್ರತಿದಿನ ಬಳಸುತ್ತಾರೆ. ವಿಶೇಷವಾಗಿ ರಾತ್ರಿ ವೇಳೆ ಗುಂಡಿಗಳು ಕಾಣಿಸದೇ ಇರುವುದರಿಂದ ದ್ವಿಚಕ್ರ ವಾಹನ ಸವಾರರು ನಿಯಂತ್ರಣ ತಪ್ಪಿ ಬಿದ್ದು ಗಾಯಗೊಳ್ಳುತ್ತಿರುವ ಕುರಿತು ಹಲವು ದೂರುಗಳು ಕೇಳಿಬಂದಿವೆ. ಈ ಕುರಿತು ದೈಜಿವರ್ಲ್ಡ್ ಜೊತೆ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡುವವರು, ಸಿಂಡಿಕೇಟ್ ಸರ್ಕಲ್ನಿಂದ ಡಿಸಿ ಕಚೇರಿಯಿಂದ ವಾಪಸ್ ಬರುವ ರಸ್ತೆಯ ಮಧ್ಯದಲ್ಲೇ ಮಳೆ ನೀರಿನಿಂದ ತುಂಬಿದ 3-4 ಬೃಹತ್ ಹೊಂಡಗುಂಡಿಗಳಿದ್ದು ವಾಹನ ಸಂಚಾರಕ್ಕೆ ತೀವ್ರ ಕಂಟಕ ಆಗಿದೆ. ಇನ್ನು ಪ್ರತಿದಿನ ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ರೂ ಕಣ್ಣಿದ್ದು ಕುರುಡರಾಗಿದ್ದಾರೆ. ಜಿಲ್ಲಾಡಳಿತ ತಕ್ಷಣ ರಸ್ತೆ ದುರಸ್ತಿ ಮಾಡದೇ ಇದ್ರೆ ಸ್ಥಳದಲ್ಲೇ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಸ್ತೆಗಳಿವೆ, ಪ್ರಮುಖವಾದ ರಸ್ತೆಗಳಿವೆ, ಅದೆಲ್ಲ ಕಿತ್ತೋಗಿದೆ. ಪ್ರಮುಖವಾಗಿ ಇರುವಂಥದ್ದು ನಮ್ಮ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಹೋಗುವಂಥ ರಸ್ತೆ. ಇಲ್ಲಿ ಸಿಂಡಿಕೇಟ್ ಸರ್ಕಲಿಂದ ಜಿಲ್ಲಾಧಿಕಾರಿ ಹೋಗಲಿಕ್ಕೆ ಆಗ್ತದೆ. ಬರುವಾಗ ಜಿಲ್ಲಾಧಿಕಾರಿ ಕೆಲಸ ಮಾಡದಿದ್ದರೆ ಆ ರಸ್ತೆಯಲ್ಲಿ ಬರುವಾಗ ಹೊಂಡದಲ್ಲಿ ಬೀಳುವಂಥ ಕೆಲಸ ನಡೀತದೆ. ಯಾಕಂತ ಹೇಳಿದರೆ ಬಹಳಷ್ಟು ದೊಡ್ಡ ಗುಂಡಿ, 2-3 ಕಡೆ ಗುಂಡಿ ಇದೆ. ಅದರಲ್ಲಿ ನೀರು ತುಂಬಿ ವಾಹನಗಳು ಹೋಗಲಿಕ್ಕೂ ಕಷ್ಟ, ಜನರಿಗೂ ಹೋಗಲಿಕ್ಕೂ ಕಷ್ಟ, ಎಲ್ಲರಿಗೂ. ಯಾಕಂತ ಹೇಳಿದರೆ ಇದು ಮಣಿಪಾಲ ಎಂಬುದು ಪ್ರಮುಖ ನಗರ. ಅಲ್ಲಿ ಬಹಳಷ್ಟು ಜನ, ಸಾವಿರಾರು ಜನರು ಆ ರಸ್ತೆಯಲ್ಲಿ ಬೈಕಿನಲ್ಲಿ ಅಥವಾ ಇನ್ನಿತರ ವಾಹನಗಳಲ್ಲಿ ಓಡಾಡುವಂಥ ಜಾಗ. ಆ ಜಾಗದಲ್ಲಿ ಮಧ್ಯದಲ್ಲಿ ಅದು ಕೂಡ ಅಲ್ಲಿ ಎದುರಿದೆ ಉಡುಪಿ ನಗರಸಭೆಯ ಒಂದು ವಸತಿ ಸಂಕೀರ್ಣ ಅಂತೇಳಿ ಬೋರ್ಡು ಕೂಡ ಅದರ ಎದುರುಗಡೆ ಇದೆ. ಆ ಎದುರುಗಡೆ ಇರುವ ರಸ್ತೆಯೇ ಕೆಟ್ಟುವುದ ಕಾರಣ ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ. ಅದು ಕೂಡ ಜಿಲ್ಲಾಧಿಕಾರಿಯವರ ಕಚೇರಿಗೆ ಪ್ರತಿನಿತ್ಯ ಅಧಿಕಾರಿಗಳು ಎಲ್ಲ ಕಡೆಯವರು ಆಚೆ ಇದು ಹೋಗುವಂಥ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರ ಕಚೇರಿ ಹೋಗುವ ರಸ್ತೆಯನ್ನು ಸರಿ ಮಾಡಬೇಕು. ಮಾಡದಿದ್ದಲ್ಲಿ ಇಮಿಡಿಯೇಟ್ಲಿ ಮಾಡದಿದ್ದಲ್ಲಿ ಅದಕ್ಕೆ ಬೇಕಾಗುವಂಥ ಕಾನೂನು ಕ್ರಮದ ಪ್ರಕಾರ ನಾವು ಅದಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ